ಗಾಜಾ ಕದನ ವಿರಾಮದ ಆದ್ಯತೆಯ ವಿಷಯದಂತೆ 20 ಮಂದಿ ಒತ್ತೆಯಾಳುಗಳನ್ನು ಹಮಾಸ್ನವರು ಅಂತಾರಾಷ್ಟ್ರೀಯ ರೆಡ್ ಕ್ರಾಸ್ ಸಮಿತಿಯವರ ವಶಕ್ಕೆ ಒಪ್ಪಿಸಿದ್ರು. ಕದನ ವಿರಾಮ ನಿಜವಾಗಿಯೂ ಜಾರಿಗೊಂಡಿದೆಯೇ ಎಂಬ ಬಗೆಗಿನ ಸಂದೇಹ ಇನ್ನೂ ಹಲವರಲ್ಲಿ ಇರುವಂತಿದೆ. ಆದರೆ ಕಳೆದ 2 ವರ್ಷಗಳಿಂದ ನಡೆಯುತ್ತಿರುವ ಯುದ್ಧ ನಿಲುಗಡೆ ಕಂಡಿದೆ. ಇಸ್ರೇಲ್ ಹಿಂದೆ ಕೆಲವೊಮ್ಮೆ ಯುದ್ಧ ವಿರಾಮ ಎಂದು ಅದನ್ನು ಉಲ್ಲಂಘಿಸಿದೆ ಎಂದು ಪ್ಯಾಲೆಸ್ತೀನ್ ಪರ ಕೆಲವರು ಈಗಲೂ ಸಂದೇಹ ವ್ಯಕ್ತಪಡಿಸುತ್ತಿದ್ದಾರೆ. ಇಸ್ರೇಲಿನ ವಿದೇಶಾಂಗ ಸಚಿವರು ಬಿಡುಗಡೆಯಾದ ಒತ್ತೆಯಾಳುಗಳನ್ನು ಗುರುತಿಸಿದರು. ರೆಡ್ ಕ್ರಾಸ್ ಸಂಸ್ಥೆಯು ಅವರನ್ನು ಇಸ್ರೇಲಿನವರಿಗೆ ಒಪ್ಪಿಸುವುದಕ್ಕೆ ಮೊದಲು ಕುಟುಂಬದವರಿಗೆ ಬೆರೆಯಲು ಅವಕಾಶ ಕೊಟ್ಟಿತು. ಅದಕ್ಕೆ ಮೊದಲು ಹಮಾಸ್ನವರು ಫೋನ್ ಮಾಡಿ ಕುಟುಂಬದವರೊಂದಿಗೆ ಮಾತನಾಡಲು ಅವಕಾಶ ನೀಡಿದರು. ಹಾಗಾಗಿ ಎಲ್ಲ ಒತ್ತಾಳುಗಳ ಸಂಬಂಧಿಕರು ಹಾಜರಿದ್ದರು, ಸಂತಸಪಟ್ಟರು. ಅವರೆಲ್ಲರ ಕಣ್ಣುಗಳು ಹನಿಗೂಡಿದವು. ಇದೇ ವೇಳೆ ಯುಎಸ್ಎ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಇತರ ದೇಶಗಳ ನಾಯಕರು ಗಾಜಾ ಕದನ ವಿರಾಮಕ್ಕೆ ಸಹಿ ಹಾಕಿದರು. ಆಗಲೂ ಟ್ರಂಪ್ ಅವರು 200% ಸುಂಕ ಹಾಕುವೆ ಎಂದು ಬೆದರಿಸಿ ಭಾರತ ಪಾಕಿಸ್ತಾನದ ಯುದ್ಧ ನಿಲ್ಲಿಸಿದ್ದು ನಾನೇ ಎಂದರು. ಪ್ರಧಾನಿ ಮೋದಿ ಅವರನ್ನು ಅಪ್ಪಿಕೊಂಡು ಒಳ್ಳೆಯ ಸ್ನೇಹಿತ ಎಂದು ಹೇಳಿದರು.